ಚೀನಾದೊಂದಿಗೆ ವ್ಯವಹಾರದಲ್ಲಿ ಕೇವಲ 1 ವರ್ಷದಲ್ಲಿ 70,000 ಕೋಟಿ ರೂಪಾಯಿಗಳ ಉಳಿತಾಯವನ್ನ ಮಾಡುವ ಮೂಲಕ ಕೇಂದ್ರದ ಮೋದಿ ಸರ್ಕಾರ ದೇಶದ ಆರ್ಥಿಕತೆಗೆ ದೊಡ್ಡ ಕೊಡುಗೆಯನ್ನ ನೀಡಿದೆ ಎಂದು ಕೇಂದ್ರದ ವಾಣಿಜ್ಯ ಕೈಗಾರಿಕಾ ಮತ್ತು ವಿಮಾನಯಾನ ಸಚಿವ ಸುರೇಶ್ ಪ್ರಭು ಹೇಳಿದರು. ಪುತ್ತೂರಿನಲ್ಲಿ ನಡೆದ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್ ಪರ ನಡೆದ ಚೌಕಿದಾರ್ ಸಭೆಯನ್ನ ಉದ್ದೇಶಿಸಿ ಅವರು ಮಾತನಾಡಿದರು. ಕೇಂದ್ರದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ವಾಣಿಜ್ಯ ಕ್ಷೇತ್ರದಲ್ಲಿ ಆಮೂಲಾಗ್ರ ಬದಲಾವಣೆಗಳನ್ನು ತರಲಾಗಿದೆ. ದೇಶದಲ್ಲಿ ಹೆಚ್ಚಿನ ವ್ಯವಹಾರಗಳು ಚೀನಾ ದೇಶದ ಜೊತೆಗೆ ನಡೆಯುತ್ತಿದ್ದು, ಆ ದೇಶದಿಂದ ವಸ್ತುಗಳು ಆಮದಾಗುತ್ತಿದ್ದ ಸಂಖ್ಯೆಯೇ ಹೆಚ್ಚಾಗುತ್ತಿತ್ತು. ಆದರೆ ಭಾರತದಿಂದ ಚೀನಾಕ್ಕೆ ರಫ್ತಿನ ಪ್ರಮಾಣ ಸಂಪೂರ್ಣ ಕುಸಿದಿತ್ತು. ಇದನ್ನ ಮನಗಂಡ ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಹಲವು ಪ್ರಯತ್ನಗಳನ್ನು ನಡೆಸುವ ಮೂಲಕ ಕಳೆದ ಬಾರಿಯ ವಿತ್ತೀಯ ವರ್ಷದಲ್ಲಿ ಚೀನಾದೊಂದಿಗಿನ ವ್ಯವಹಾರದಲ್ಲಿ 70,000 ಕೋಟಿ ರೂಪಾಯಿಗಳನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಎಂದರು. ಈ ಬಾರಿಯೂ ಕೇಂದ್ರದಲ್ಲಿ ನರೇಂದ್ರ ಮೋದಿ ಪ್ರಧಾನಿಯಾಗಲಿದ್ದು, ಇದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದರು. ಯಾವ ಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಅಭ್ಯರ್ಥಿಯನ್ನು ಆರಿಸಿ ಕಳುಹಿಸುತ್ತಾರೋ ಅಂಥ ಅಭ್ಯರ್ಥಿಗೆ ಕೇಂದ್ರದಿಂದ ಹೆಚ್ಚಿನ ಅನುದಾನ ಪಡೆಯಲು ಸಾಧ್ಯವಿದೆ ಎಂದು ಅವರು ಇದೇ ಸಂದರ್ಭದಲ್ಲಿ ಹೇಳಿದರು. कि जिस तरह से पूरे देश का माहौल बन गया है, नरेंद्र मोदी जी का दोबारा प्रधानमंत्री बनना अभी कोई भी नहीं टाल सकता. एक बहुत ही होने वाली बात है. लेकिन उस लोकसभा में भारतीय जनता पार्टी के पार्लियामेंट्री पार्टी में जब आप ऐसे सांसद को भेजेंगे जिनके पक्ष में सबसे ज्यादा वोट्स गिरे होंगे, तो शायद उनकी ताकत इतनी बढ़ेगी कि वो कह सकते हैं अधिकार से कि मेरे चुनाव क्षेत्र में सबसे ज्यादा विकास के लिए भारत का सबसे ज्यादा व्यापार करने वाला देश कोई साथी होगा तो चीन है. लेकिन इस व्यापार का नतीजा क्या है कि हम चीन से बड़ी मात्रा में आयात करते हैं और हमारे यहाँ से कोई निर्यात नहीं होती थी.